ಇವತ್ತು ವಿಶೇಷ ಏನಂದರೆ ಮಗು ಫಸ್ಟ್ ಒಂದೇ ಹಾಗೆ ಹಾಗೆ ಈಗ ನನ್ನ ಅಜ್ಜಿ ಅಲ್ಲಿ ಆಚೆ ಮನೆದವ್ರದ್ದು ಅಜ್ಜಿ ಇಲ್ಲಿ ತೋಟದ ಒಳಗೆ ಇಲ್ಲಿ ಹೋಗಿದ್ದಾರೆ ಈಚಿಂದ ಬರ್ತಾನೆ ಹಾಗೆ ಹೇಳಿದ್ದಾರೆ, ನಾನು ಹೇಳಿದ್ದಾರೆ ಆಗ ವಿಡಿಯೋ ಶೂಟ್ ಮಾಡಲಿಕ್ಕೆ ಬರ್ತಾನೆ ಅಂತ. ಇದು ನಮ್ಮ ಮುಳುಪಂತಿಜ್ಜದೆ ಅದು ಈಚೆ ಬಂದೆ ತೋಟಕ್ಕೆ, ಈಗ ಇಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತೇನೆ. ಇನ್ನು ಕುಟ್ಟೆ ಬರೋದನ್ನು ಕುಟ್ಟೆ ಕಿನ್ನಿ ಹುಲ್ಲು ಎಂಥದ್ದು ಕಟ್ಟಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಲಾಗ್ ಮಾಡ್ತಿದ್ದು. ವಿಶೇಷ ಏನಂದರೆ ಈಗೇನೆ ಒಂದು ಲಾಗ್ ಮಾಡುವಂಥ ತುಂಬ ದಿನ ಆಯಿತು ಲಾಗ್ ಮಾಡೋದೆ. ನಾನೀಗ ತುಳುವಲ್ಲಿ ಲಾಗ್ ಮಾಡ್ತಿದ್ದೆ ಫಸ್ಟಿಗೆ, ಈಗ ಕನ್ನಡದಲ್ಲಿ ಲಾಗ್ ಮಾಡ್ತಿದ್ದೇನೆ. ಹಾಗೆ ಇದು ನನ್ನದು 3-4ನೇದು ಕನ್ನಡ ಲಾಗ್. ಆದರೆ ನಾನು ಬಿಟ್ಟದ್ದು ಕನ್ನಡ ಲಾಗ್ ಫಸ್ಟ್ ಒಂದೇ. ಹಾಗೆ ಹಾಗೆ ಈಗ ನನ್ನ ಅಜ್ಜಿ ಅಲ್ಲಿ ತೋಟಕ್ಕೆ ಹೋಗಿದ್ದಾರೆ ಅಂತ, ದನಕ್ಕೆಲ್ಲ ಹುಲ್ಲೆಲ್ಲ ತರಲಿಕ್ಕೆ ಉಂಟಂತೆ. ಹಾಗೆ ಹುಲ್ಲು ತರಲಿಕ್ಕೆ ಹೋಗಿದ್ದಾರೆ. ನನ್ನ ಬರಲಿಕ್ಕೆ ಹೇಳಿದ್ದಾರೆ, ಬರಲಿಕ್ಕೆ ಅದು ಎತ್ಕೊಂಡು ಬರಬೇಕಲ್ಲ, ಮತ್ತು ಅಜ್ಜಿಗೆ ಆಗೋದಿಲ್ಲಲ್ಲ. ಹಾಗೆ ಹಾಗೆ ನನ್ನನ್ನು ಕರೆದಿದ್ದಾರೆ ಬರಲಿಕ್ಕೆ. ಹಾಗೆ ನಮ್ಮ ತೋಟದ ಆಚೆ ಮತ್ತು ನನ್ನ ಅತ್ತೆಯದ್ದು ಇದು ಮಾವಂದು ತೋಟ ಉಂಟು ಅವ್ರದ್ದು, ನನ್ನ ತಂದೆಯದ್ದು ಚಿಕ್ಕಮ್ಮನ ಮಗಳದ್ದು ಅವ್ರದ್ದು ತೋಟ. ಹಾಗೆ ಇದೆ, ಅವರೆಲ್ಲ ಇಲ್ಲೇ ಇರೋದು. ಹಾಗೆ ಅವರ ತೋಟ ಉಂಟು, ಅಲ್ಲಿಗೆ ಬರಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ಹುಲ್ಲೆಲ್ಲ ಉಂಟಂತೆ ತರಲಿಕ್ಕೆ ದನಕ್ಕೆ. ಹಾಗೆ ಹಾಗೆ ನಾನೀಗ ಹೋಗ್ತಿದ್ದೇನೆ. ಈಗ ಮನೆಯಲ್ಲಿ ಅಮ್ಮ ಇದ್ದಾರೆ ಮತ್ತು ಅಪ್ಪ ಸಹ ಇದ್ದಾರೆ ಮನೆಯಲ್ಲಿ. ಹಾಗೆ ನನ್ನ ಅಜ್ಜಿ ಬರಲಿಕ್ಕೆ ಹೇಳಿದ್ದಾರೆ. ಹಾಗೆ ನಾನು ಹೋಗ್ತಿದ್ದೇನೆ. ಬನ್ನಿ ಅಲ್ಲಿಗೆ ಹೋಗಿ ಬರುವ, ಅಲ್ಲಿ ಇದು ಲಾಗ್ ತೋರಿಸ್ತೇನೆ. ನನ್ನ ಅಜ್ಜಿ ಅಲ್ಲಿ ಇದ್ದಾರೆ, ಅಲ್ಲಿಗೆ ಹೋಗ್ತಿದ್ದೇನೆ ನಾನು. ಬನ್ನಿ ಹೋಗಿ ಬರುವ. ನಾನು ಮೊನ್ನೆ ಲಾಗಲ್ಲಿ ತೋರಿಸಿದಲ್ಲ, ಇಲ್ಲಿ ಗದ್ದೆಯಲ್ಲೆಲ್ಲ ಹುಲ್ಲೆಲ್ಲ ತೆಗಿತಿದ್ರು ಮಿಷಿನಲ್ಲಿ. ಹಾಗೆ ಈಗ ಎಲ್ಲ ಇದು ಆಚೆ ಮನೆದವ್ರದ್ದು ತೋಟ. ಇದು ನಮ್ಮ ಗದ್ದೆ. ಇಲ್ಲಿ ಫುಲ್ ಹುಲ್ಲೆಲ್ಲ ತುಂಬಿ ಹೋಗಿದೆ. ಹಾಗೆ ಅದು ಲಾಸ್ಟ್ ಟೈಮ್ ನಾವು ಇಲ್ಲದ್ರೆ ಇಲ್ಲಿ ಇದರಲ್ಲಿ ಭತ್ತ ಎಲ್ಲ ಮಾಡ್ತಿದ್ವಿ, ನೇಜಿಯಲ್ಲಿ ಹಾಕ್ತಿದ್ವಿ. ಈಗ ಈ ಟೈಮಲ್ಲಿ ಇಲ್ಲ, ಮತ್ತು ನೀರು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತು ಎಲ್ಲರೂ ಗದ್ದೆಯಲ್ಲಿದ್ದದನ್ನೆಲ್ಲ ತೋಟ ಇಟ್ಟರು. ಹಾಗೆ ಇಲ್ಲಿ ನೋಡಿ, ಇವರದು ಎಲ್ಲ ಗದ್ದೆಯಲ್ಲೆಲ್ಲ ಹುಲ್ಲೆಲ್ಲ ಈಗೆಲ್ಲ ಬೆಳೆದಿತ್ತು, ಅದನ್ನು ಮಿಷಿನಲ್ಲಿ ತೆಗೆದು ಈಗ ಮಣ್ಣೆಲ್ಲ ಹಾಕಿ ಗಿಡದ ಬುಡಕ್ಕೆ ಹಾಕಿದ್ದಾರೆ. ಹಾಗೆ ಇನ್ನು ಒಳ್ಳೆಯದಾಗ್ಬೋದು ಗಿಡ ಎಲ್ಲ. ಹಾಗೆ ನನ್ನ ಅಜ್ಜಿ ಈಚೆ ಇದರಿಂದ ಇಲ್ಲಿ ಒಳಗೆ ಹೋಗಿದ್ದಾರೆ, ಅಲ್ಲಿ ದೊಡ್ಡ ತೋಟಕ್ಕೆ ಹೋಗಿದ್ದಾರೆ, ಅಲ್ಲಿಗೆ ಹೋಗಿ ಬರುವ. ಅಜ್ಜಿ ಇಲ್ಲಿ ತೋಟದ ಒಳಗೆ ಇಲ್ಲಿ ಹೋಗಿದ್ದಾರೆ ಈಚಿಂದ. ಆಗ ಅಲ್ಲಿದ್ದಾರಂತೆ, ಬಲ್ಲಿ ಕೇಳಿದ್ದಾರೆ. ಮತ್ತು ಅಲ್ಲಿ ಇದ್ದರೆ ಅಲ್ಲಿ ಲಾಗ್ ಮಾಡೋಗೆ ಎಂತಾದರೂ ಬೈಬೋದಾ ಎಂತಂದು ಗೊತ್ತಿಲ್ಲ. ನೋಡುವ, ಅಲ್ಲಿ ಲಾಗ್ ಮಾಡೋಗೆ ಎಂತೆಲ್ಲ ಮಾತಾಡ್ತಾರೆ ಅಂತ ನೋಡುವ. ವೀಡಿಯೋ ಶೂಟ್ ಮಾಡ್ತಾನೆ ಹಾಗೆ ಹೇಳಿದ್ದಾರೆ, ನಾನು ಹೇಳಿದ್ದಾರೆ ಆಗ ವೀಡಿಯೋ ಶೂಟ್ ಮಾಡಲಿಕ್ಕೆ ಬರ್ತಾನೆ ಅಂತ, ಲಾಗ್ ಮಾಡಲಿಕ್ಕೆ. ಅದಕ್ಕೆ ಬೈದಿದ್ದಾರೆ, ಬರ್ತಾರ ತುಲ ವೀಡಿಯೋ ಕೂಡ ಮಣ್ಪೊಡ್ಚ ಹಾಗೆ ಹೇಳಿದ್ದಾರೆ. ಹಾಗೆ ಈಗ ಆದರೂ ಸಹ ನಾನು ವೀಡಿಯೋ ಎಲ್ಲ ಮಾಡ್ತಿದ್ದೇನೆ, ಈಗ ಲಾಗ್ ಮಾಡ್ತಿದ್ದೇನೆ. ಹಾಗೆ ಹೋಗ್ತಿದ್ದೇನೆ, ಇಲ್ಲಿ ನೋಡುವ ಈಗ ಎಂತ ಮಾಡ್ತಿದ್ದಾರೆ ಅಂತ. ಇಲ್ಲಿ ಹೋಗಿದ್ದಾರೆ ತೋಟ, ಇದು ಸಹ ಫುಲ್ಲು ಹುಲ್ಲೆಲ್ಲ ತುಂಬೋಗಿದೆ. ಇದು ನಮ್ಮ ಚಿಕ್ಕಪ್ಪಂದು ತೋಟ, ಹತ್ತಿರನೇ ಎಲ್ಲ. ಇಲ್ಲಿ ಗಿಡ ಅವರು ಸಹ ದೊಡ್ಡ ತೋಟದ ಹತ್ತಿರ ಅದಕ್ಕೆ ಸಣ್ಣ ಸಣ್ಣ ಗಿಡ ಎಲ್ಲ ನಟ್ಟಿದ್ದಾರೆ. ನೋಡಲಿ ಎಲ್ಲಿದ್ದಾರೆ ಅಂತ ಹುಲ್ಲು. ಅಪ್ಪೆ ಅಪ್ಪೆ ಬರುವಾಗಲೇ ಬೈದರು ಅಜ್ಜಿ ಪಾಪ, ಆದರೆ ಜೋರಾಗಿ ಮಾತಾಡ್ತಾರೆ ಹಾಗೆ. ಅದು ಸಹ ತುಂಬ ಪ್ರೀತಿ ಅಜ್ಜಿ ತಂದೆ ತಾಯಿ ಹತ್ರ. ನನಗೆ ಅಜ್ಜಿ ಆದರೆ ತುಂಬ ಇಷ್ಟ. ಹಾಗೆ ನಿಂತಿದ್ರೆ ಕಾಮಿಡಿ ಎಲ್ಲ ಮಾಡ್ತಿರೋದು ಅಜ್ಜಿ ಹತ್ರ. ಈಗ ಫುಲ್ಲು ಬೀಸಿದ್ದಾರೆ ದನಕ್ಕೆ. ಹೋಗ್ತೇನೆ ಈಗ ಲಾಗ್ ಮಾಡೋಕೆ ಹೋಗ್ತಾರೆ ಅಂತ. ಹೋಗುವ ಮೂಡದಲೆಗೆ ಹಿಂದೆ ಅಬ್ಬೆ ಮುಳು ಪಂತಿಜ್ಜದೆ ಅದು ಪಂತಿ ತಾತಂತೆ ಪೀಸ್ ನಮ್ಮದರಲ್ಲಿ ಪೀಲಿ ಪೂರ ಬರ್ತದೆ ನದಿ. ನೋಡಿದ್ರಲ್ಲ, ಈಗ ಒಮ್ಮೆ ಬೈದರು, ಮತ್ತೆ ಶೂಟ್ ಮಾಡೋಕ್ಕಿಂತ ಮಾಡಲಿಲ್ಲ. ಆದರೆ ಬೈದಷ್ಟೇ, ಆದರೆ ಅಷ್ಟೇ ಪ್ರೀತಿ ಇದ್ದೆ. ಹಾಗೆ ಅಲ್ಲೆಲ್ಲ ಗುಡ್ಡೆಲ್ಲ ಜರ್ದು ಹೋಗಿದೆ ನೋಡಿ ಅಂತೆ. ಎಲ್ಲೆಲ್ಲ ಇದು ಫುಲ್ಲು ಇದಿತ್ತು, ಇಲ್ಲಿಗಾರಿಗಿತ್ತು. ಇಲ್ಲೆಲ್ಲ ಪ್ಲೇಸೇ
ಫುಲ್ಲು ಇದು ಗುಡ್ಡನಿತ್ತಂತೆ. ಅದೆಲ್ಲ ಹಿಂದಿನ ನಮ್ಮ ಅಜ್ಜನವರೆಲ್ಲ ಎಲ್ಲ ಕ್ಲೀನೆಲ್ಲ ಮಾಡಿ ಅದನ್ನು ಹಿಂದೆಲ್ಲ ತುಂಬ ಕೆಲಸ ಮಾಡ್ತಿದ್ದರು. ಹಾಗೆ ಮಣ್ಣೆಲ್ಲ ತೆಗೆದು ಮತ್ತು ಇಲ್ಲಿ ಬೊಲ್ಲಕ್ಕೆಲ್ಲ ಹೋಗಿದೆ. ಇಲ್ಲಿ ಇದು ತೋಡು, ಇದು ತೋಡು. ಇಲ್ಲಿಂದ ಬೊಲ್ಲಕ್ಕೆ ಮತ್ತೆ ತುಂಬ ಮಣ್ಣೆಲ್ಲ ಹೋಗಿದೆ. ಹಾಗೆ ಇದು ನೋಡಿ, ಆಚೆದ್ದು ನಮ್ಮ ತೋಟ, ಆಚೆದೆಲ್ಲ ನಮ್ಮ ತೋಟ. ಇದು ಅವರು ಸಣ್ಣ ಸಣ್ಣ ಗಿಡ ಇಟ್ಟದ್ದು. ಇಲ್ಲೆಲ್ಲ ಗಿಡ ಮರ ಇತ್ತು, ಈ ಥರದ್ದು ತೆಂಗಿನ ಮರ, ತೆಂಗಿನ ಅಲ್ಲದು ಅಡಿಕೆ ಮರ, ಅದು ಸತ್ತೋಯ್ತೆಲ್ಲ. ಆಚೆದೆಲ್ಲ ನಮ್ಮ ತೋಟ ನೋಡಿ, ಅದೆಲ್ಲ ಹುಲ್ಲೆಲ್ಲ ತುಂಬಿ ಎಲ್ಲ ಹೋಗಿದೆ. ಹಾಗೆ ನೋಡಿ, ಇದು ನಮ್ಮ ತೋಟ ಫುಲ್, ಇದು ಹುಲ್ಲೆಲ್ಲ ತುಂಬಿ ಹೋಗಿದೆ. ಇಲ್ಲೆಲ್ಲ ತೆಗೆದ್ರೆ ಜಾಗ ಎಲ್ಲ ತುಂಬ ಉಂಟು, ಆಚೆ ಎಲ್ಲ ತೆಗಿಬೇಕು, ಅದು ತೆಗೆದ್ರೆ ಕರೆಕ್ಟ್ ಆಗ್ತದೆ. ಹಾಗೆ ಇಲ್ಲೆಲ್ಲ ಹೋಗ್ಲಿಕ್ಕೆ ಎಲ್ಲ ದಾರಿ ಎಲ್ಲ ಮಾಡಿದ್ದಾರೆ, ಹೋಗ್ಲಿಕ್ಕೆಲ್ಲ ದಾರಿ ಆಗಿದೆ, ಗೊತ್ತಿಲ್ಲ, ಆಚೆ ಓದೋದು ಇರಬೇಕು. ಹಾಗೆ ನನಗೆ ಅಲ್ಲಿ ಅಜ್ಜಿಯಲ್ಲಿ ಗೊತ್ತಿರ್ತದೆ, ಬೈಬೋದು. ಆದರೂ ಅಲ್ಲಿ ಕರೆಕ್ಟ್ ಶೂಟ್ ಮಾಡುವ, ಆಗ ಇಲ್ಲದ್ರೆ ಅದ್ರ ಬೈಬೋದು, ಇದಾಯ್ತು ತಪ್ಪಾಗಿ ಬರ್ತಾನೆ ಅಂತ ಬೈಬೋದು. ಫೈನಲಿ ಹುಲ್ಲೆಲ್ಲ ರೆಡಿ ಆಯಿತು ಕಾಣಬೇಕು. ಅಜ್ಜಿಯಲ್ಲಿ ಕಟ್ತಿದ್ದಾರೆ ಹುಲ್ಲನ್ನು. ಹಾಗೆ ನಾನೀಗ ಎತ್ಕೊಂಡು ಹೋಗ್ಬೇಕು ಅಷ್ಟೇ, ಮತ್ತು ಅವರನ್ನು ತುಂಬಿಸ್ಕೊಂಡು ಹೋಗೋದು ಸರಿಯಾಗೋದಿಲ್ಲಲ್ಲ. ಹಾಗೆ ಹಾಗೆ ಅಲ್ಲಿ ಆಯಿತು. ಇನ್ನು ಈಗ ತಗೊಂಡು ಹೋಗೋದು ಹುಲ್ಲೆಲ್ಲ, ಮತ್ತು ಅವರು ತಗೊಂಡು ಬರ್ತಾರೆ ಅಂತಂದು ಗೊತ್ತಿಲ್ಲ, ಒಂದು ಕಟ್ಟ ಮಾತ್ರ ಮಾಡಿದ್ದು. ಹಾಗೆ ಅವರ ತಿಳ್ಕೊಂಡು ಹೋಗ್ತೇನೆ, ಬನ್ನಿ ಅಲ್ಲಿಗೆ ಹೋಗಿ ಬರುವ, ಇದು ಬರುವಲ್ಲಿ ಇದ್ದಾರೆ, ಅಜ್ಜಿ ಕಟ್ಕೊಂಡಿದ್ದಾರೆ. ನೀ ತಾನೇ ನನಗೆ ಲ ಲ ಲ ಲ ಲ ಲ ಲ ಲ ಲ ರ್ಯಾಶ್ 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 ಅಜ್ಜಿ ದೊಡ್ಡ ಗಾಯ್ಸ್. ಎಂತ ಗೊತ್ತಾ, ಇಲ್ಲಿ ನಮ್ಮ ತೋಟದ ತೋಟ ಸೈಡಲ್ಲಿ ಇದು ಬಿದಿರು ಉಂಟಲ್ಲ, ತುಳುವಲ್ಲಿ ಬೆದಿರು ಅಂತ ಹೇಳ್ತಾರೆ. ಹಾಗೆ ಅದು ಅದರಲ್ಲಿ ದೊಡ್ಡದಾಗಿದೆ ಗಿಡ, ಅದು ದೊಡ್ಡದಾಗಿ ಸಹ ಅದರಲ್ಲಿ ಹಳದಿ ಬರಬೇಕಾದದ್ದು ಎಲ್ಲ ಜಾಸ್ತಿ ಹಸಿರು ಸಹ ಬಂದಿದೆ. ಅದರಲ್ಲಿ ಹಳದಿಯಲ್ಲಿ ನಾಲ್ಕು ಹಳದಿದ್ದು ಬಂದಿದೆ, ಮತ್ತು ಮಿಕ್ಕಿದೆಲ್ಲ ಹಸಿರು ಕಲ್ಲರಲ್ಲಿ ಬಂದಿದೆ ನೋಡಿ. ಅದೊಂದು ವಿಶೇಷತೆ ನಮ್ಮ ತೋಟದಲ್ಲಿ, ಇಲ್ಲದ್ರೆ ಅದು ಹಳದಿ ಕಲ್ಲರೇ ಬರಬೇಕು ನೋಡಿ. ಅಂತೆ ಹುಲ್ಲು ರೆಡಿ, ಚಟಪಟ್ ಚಟಪಟ್. ಹೊರಟೆ ನಾನು, ಹೊರಟೆ. ಇದು ತೋಟದಿಂದ ಹೋಗ್ಬೇಕು. ನೋಡಿ ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ನಾನು ಹುಲ್ಲಿಡ್ಕೊಂಡು ಹೊರಟೆ. ಅಜ್ಜಿಯಲ್ಲಿದ್ದಾರೆ, ಅವರು ಬರ್ತಾರಂತೆ. ಅವರಿಗೆ ಎಂತಾದರೂ ಬೇರೆ ಇನ್ನು ಹುಲ್ಲು ತರಬೇಕಾ ಎಂತಂದು ಗೊತ್ತಿಲ್ಲ, ತರ್ತಾರ. ನೀನು ಈ ಪೋಲ್ ಅಂತ ಹೇಳಿದರು, ತುಳುವಲ್ಲಿ ನೀನು ಹೋಗಂತ ಹೇಳಿದರು. ಹಾಗೆ ನಾನು ಈಗ ಹುಲ್ಲು ತೆಕ್ಕೊಂಡು ಮನೆಗೆ ಹೋಗ್ತಿದ್ದೇನೆ. ಅವರು ಬರ್ಬೋದು, ಹಿಂದಿಂದ ಬರ್ಬೋದು, ಇಲ್ಲಿಂದ ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ. ಫ್ರಂಟ್ ಹೋಗಿ ವಿಡಿಯೋ ಶೂಟ್ ಮಾಡ್ತೇನೆ. ಈಚೆ ಬಂದೆ ತೋಟಕ್ಕೆ, ಈಗ ಇಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತೇನೆ. ಇನ್ನು ಹುಲ್ಲನ್ನು ತೆಕ್ಕೊಂಡು ಹೋಗೋದು ಮನೆಗೆ. ದನವನ್ನು ಮೇಯಲಿಕ್ಕೆ ಬಿಟ್ಟಿದ್ದಾರೆ, ಆದರೂ ಒಟ್ಟಿಗೆಯಲ್ಲಿ ಕಟ್ಟುವಾಗ ಬೇಕಲ್ಲ, ಹಾಗೆ ಅದಕ್ಕೆ ಹುಲ್ಲು ತಿನ್ನಲಿಕ್ಕೆ ಹಾಗೆ ತೆಕ್ಕೊಂಡು ಹೋಗ್ತಿದ್ದೇನೆ. ಮನೆ ಹತ್ರ ರೀಚ್ ಆಗ್ತಾ ಬಂದೆ, ಹೋಗೋದು ಸ್ವಲ್ಪ ಇರೋದು, ಅರ್ಧ ಮೈಲಿ ಹೋಗಲಿಕ್ಕೆ ಇರೋದು. ಹಾಗೆ ಹೋಗಿ ಅಲ್ಲಿದ್ದು ಶೂಟ್ ಮಾಡ್ತೇನೆ, ಮತ್ತು ಲಾಗನಲ್ಲಿ ಫೈನಲ್ ಮಾಡ್ತಾನೆ. ಮನೆಯಲ್ಲಿ ಹೋಗಿ ಬರುವ. ನೋಡಿ ಇಲ್ಲಿ ಹೋಗ್ತಿದ್ದಾನೆ, ಹೋಗಬೇಕು. ತೋಟ ಹತ್ರ ರೀಚ್ ಆದೆ, ಮನೆ ಕಾಣ್ತುಂಟು ಮೇಲಲ್ಲಿ. ರೀಚ್ ಆಗ್ತಾ ಬಂದೆ ಅಂತ ಇಲ್ಲಿ ಹಾಕಬೇಕು ಹುಲ್ಲು. ಇಲ್ಲಿ ಗೈಸ್ ರೀಚ್ ಆದೆ ಮನೆಗೆ. ಹುಲ್ಲೆಲ್ಲ ಹಾಕಿ ಆಯಿತು. ಇನ್ನು ಅಜ್ಜಿ ಬರ್ಬೋದು, ಈಗ ಇನ್ನೇನು ಬರ್ತಿದ್ದಾರೆ. ಅವ್ರು ಎಂತ ತರಲಿಕ್ಕೆ ಹೋಗಿದ್ದಾರೆ ಕಾಣಬೇಕು. ಮತ್ತು ಅಮ್ಮ ಇಲ್ಲಿಲ್ಲ ಮನೆಯಲ್ಲಿ, ಆಚೆ ಎಲ್ಲಿ ಮನೆಗೆ ಹೋಗಿರ್ಬೋದು. ಹಾಗೆ
ಇನ್ನು ಅವರನ್ನು ಹುಡುಕ್ಬೇಕಷ್ಟೇ. ಆಮೇಲೆ ಲಾಗನ್ನೇ ಸಹ ಏನು ಮಾಡ್ತೇನೆ, ಅವ್ರು ಸಹ ಅವರನ್ನು ಸಹ ಒಂದು ತೋರಿಸುವಂಥ ಲಾಗಲ್ಲಿ. ಹಾಗೆ ಇಲ್ಲಿ ಕಾಣ್ತಿಲ್ಲ ಇಲ್ಲಿ ಸಹ ನಮ್ಮ ಮನೆಯದ್ದು ಕೆಲಸ ಆಗ್ತುಂಟು. ಇನ್ನು ಅದು ಸ್ವಲ್ಪ ಒಂದು ಬೆಡ್ ಹಾಕ್ಲಿಕ್ಕೆ ಉಂಟು, ನೆಲಕ್ಕೆ ಒಂದು 2 ರೂಮಿಗೆ ಹಾಕ್ಲಿಕ್ಕೆ ಉಂಟು, ಮಿಕ್ಕಿದೆಲ್ಲ ಆಗಿದೆ. ಹಾಗೆ ಇನ್ನು ಅದಕ್ಕೆ ಕೆಲಸ ಮಾಡಬೇಕು. ಮೊನ್ನೆ ನಾನು ಅದೇ ಶಬರಿಮಲೆಗೆ ಹೋಗಿ ಬಂದ ಮೇಲೆ ಅದೇ ಕೆಲಸ ಮಾಡಲಿಲ್ಲ, ಮತ್ತು ಹಣ ಸಹ ಬೇಕಲ್ಲ, ಹಾಗೆ ಇನ್ನು ಮಾಡಿಸ್ಬೇಕು ಕೆಲಸ. ಮತ್ತು ಇನ್ನೂ ಖರ್ಚಿರೋದು ನಮಗೆ. ಇಷ್ಟು ತನಕ ಖರ್ಚು ಆಯಿತು, ತುಂಬ ಖರ್ಚಾಯಿತು. ಇನ್ನೂ ಸಹ ಖರ್ಚು ಡಬಲ್ ಉಂಟು. ಹಾಗೆ ಮನೆಯದ್ದು ಕೆಲಸ ಆಗಬೇಕು. ಕುಟ್ಟೆ ಬರೋದನ್ನು ಕುಟ್ಟೆ ಕಿನ್ನಿ ಇದು ಸುಂಟಾಳ ನೋಡಿ, ನಮ್ಮ ಕಂಜಿ ಕಿನ್ನಿ ಕಂಜಿ. ನೆನೆ ದೂರದಲ್ಲ ಸೊಯ್ನೆ ಸಣ್ಣ ಕರುವನ್ನು ಹಿಡ್ಕೊಂಡು ಹೋಗುವಾಗ ಖುಷಿ ಆಗ್ತದೆ. ಅದಕ್ಕೆ ನನಗೆ ಅದನ್ನು ಎಂಥದ್ದು ಉಂಟು, ಅದಕ್ಕೆ ಒಂದು ಮುತ್ತೆಲ್ಲ ಹೊಡೆದು ನಾನು ಇರುವಾಗ ಚೆಂದ ಖುಷಿ ಆಗ್ತದೆ, ಕಾಮಿಡಿ ಆಗ್ತದೆ. ಗೊತ್ತು ಜೀರ ಅವ್ರಲ್ಲಿರು ಗೊತ್ತು ಜಿ ಮುಲಿಜ್ಜನ ಐದುಲಿಗೆ ಕಂಜಿನಿ ಎಡೇಟ್. ಇದು ನಮ್ಮ ದನ. ಅಜ್ಜಿ ಹೋದವರು ಆಗದಿಂದ ಬರಲಿಲ್ಲ, ಈಗ ಬರ್ತಾನೆ ಅಂತ ಹೇಳಿದ್ದಾರೆ. ಹಾಗೆ ಅವರನ್ನು ಅಲ್ಲಿಂದ ತೋಟದ ಎಂತಾದರೂ ಹುಲ್ಲು ತರಲಿಕ್ಕೆ ಹೋಗಿದ್ದಾರೆ ಕಾಣಬೇಕು. ಹಾಗೆ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತೇನೆ ಈಗ. ಅವರಲ್ಲಿ ಬಾಕಿ ಆಗಿದ್ದಾರೆ ಕಾಣಬೇಕು, ಎಂತಾದರೂ ಹುಲ್ಲು ಕಟ್ಟಿಗೆ ಎಂತಾದರೂ ರೆಡಿ ಮಾಡ್ತಿರ್ಬೇಕು. ಹಾಗೆ ನಾನು ವಾಪಸ್ ಅಲ್ಲಿಗೆ ಹೋಗ್ತಿದ್ದೇನೆ, ಹೋಗಿ ಬರುವ. ಎಲ್ಲಿ ಎಂತ ಸ್ವಲ್ಪ ತುಂಬ ಲೇಟ್ ಆಯಿತು ಬರದೆ. ಹೋಗಿ ಅವ್ರ ಹತ್ರ ಎಂತಾದರೂ ಹುಲ್ಲು ಇದ್ದರೆ ಅದನ್ನು ತರುವ. ಹಾಗೆ ಹೋಗ್ತಿದ್ದೀನಿ ವಾಪಸ್. ಮನೆಯಲ್ಲೆಲ್ಲ ದನ ಎಲ್ಲ ನೋಡಿದ್ರಲ್ಲ, ನೋಡಿ ಇಲ್ಲಿ ಹೋಗಿದ್ದಾರೆ ಅವರು, ಇಷ್ಟರ ತನಕ ಬರಲೇ ಇಲ್ಲ. ಹಾಗೆ ಮಾತಾಡಿದವರು ಎಂಥದನ್ನು ಹತ್ತಿರ ಹುಲ್ಲಿದ್ದರೆ, ಹುಲ್ಲು ಕಟ್ಟಿಗೆ ಎಂತಾದರೂ ಇದ್ದರೆ ರೆಡಿ ಮಾಡಿದರೆ ತರಬೇಕಲ್ಲ. ಹಾಗೆ ಹೋಗ್ತಿದ್ದೇನೆ. ಅಜ್ಜಿ ಇದ್ದಾರೆ ಅಲ್ಲಿ ತೋಟದಲ್ಲಿ, ಹುಲ್ಲು ಕೊಯ್ತಿದ್ದಾರೆ. ಇನ್ನೂ ಸಹ ಆಗೊಂದು ಆಯಿತು, ಹುಲ್ಲು ಒಂದು ಕಟ್ಟ ತಗೊಂಡು ಹೋದೆ. ಈಗ ವಾಪಸ್ ಇನ್ನೊಂದು ಕಟ್ಟ ಬೇಕಂತೆ. ಹಾಗೆ ಕಟ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಒಂದು ಎಂತ ಗೊತ್ತಾ, ಇದು ಲಾಸ್ಟ್ ಇಯರ್ ನಾವು ಅದೇ ಸಣ್ಣದಿರುವಾಗೆಲ್ಲ ಇಲ್ಲಿ ಕೊಕ್ಕೋದು ಗಿಡ ಉಂಟು, ಕೊಕ್ಕೋದು ಮರ. ಇದರಲ್ಲೆಲ್ಲ ನಾವು ಸಣ್ಣದಿರುವಾಗೆಲ್ಲ ಇರ್ತಿತ್ತು ಇದರಲ್ಲಿ ತುಂಬ. ಆದರೆ ಈಗ ಇದರಲ್ಲಿ ಕೊಕ್ಕೋ ಸಹ ಇಲ್ಲ, ಎಂತ ಸಹ ಇಲ್ಲ. ಈಗ ನಮಗೇನೆ ಆಗ ಅಜ್ಜಿ ಹತ್ರ ಕೇಳಿದೆ, ಈಗ ಕೊಕ್ಕೋದ ಗಿಡ ಎಲ್ಲಿ ಉಂಟು ಹಾಗೆ ನೋಡುವಾಗ ಉಂಟು, ಮರ ಉಂಟು, ಆದರೆ ಅದರಲ್ಲಿ ಅನ್ನ ಆಗಲಿಲ್ಲ. ಹಾಗೆ ಅದನ್ನೆಲ್ಲ ಅದಾದರೆ ಮುಸ್ಲಿಮ್ ಅವ್ರದ್ದು ತೋಟ ಇತ್ತು ಮುಂಚೆಲ್ಲ, ಹಾಗೆ ಅವರದನ್ನು ಕೊಟ್ಟು ಈಗ ಬೇರೆ ಹುಲ್ಲು ಎಂಥದ್ದು ಕಟ್ಟಿ ಹಿಡ್ಕೊಂಡು ಬರ್ತಾರಂತೆ. ಹಾಗೆ ನಾನು ವಾಪಸ್ ಬಂದದ್ದು ಹುಲ್ಲು ತಗೊಂಡು ಹೋಗುವ ಅಂತ. ಸುಸ್ತಾಗಿತ್ತು, ಹೋಗಿ ಬಂದು ಬರಲಿಕ್ಕೆ ಸಹ ತುಂಬ ಉಂಟು. ಹಾಗೆ ಓಕೆ ಗೈಸ್, ನಾನು ಈ ಲಾಗನ್ನು ಏನು ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈಗ ಲಾಗನ್ನು ಏನು ಮಾಡ್ತಿದ್ದೇನೆ, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್.